ಇವತ್ತು ನವರಾತ್ರಿ ಹಬ್ಬದ ಕೊನೆಯ ದಿನ ಅಂತ ಹೇಳಿದ್ರೆ 9ನೇ ದಿನ. ನಾಳೆ ವಿಜಯದಶಮಿ ಇದೆ. ಅಲ್ಲಿಗೆ ನವರಾತ್ರಿ ಉತ್ಸವ ಮುಗಿದೇ ಹೋಯ್ತು. ಇನ್ನು ಈ ದಿನ ಈ ನವರಾತ್ರಿ 9ನೇ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತೆ. ಸಿದ್ಧಿದಾತ್ರಿ ಅಂತ ಹೇಳಿದ್ರೆ ನಾವು ಕೇಳಿದ ವರವನ್ನ ಕೊಡುವಂತಹ ತಾಯಿ. ಇನ್ನು ಇವತ್ತು ನಾವಿರುವಂತಹ ದೇವಸ್ಥಾನ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಬಹಳ ಇತಿಹಾಸ ಪೂರ್ವ ದೇವಸ್ಥಾನ ಇದು. ಇದಕ್ಕೆ ಅನೇಕ ಕಥೆಗಳು ಕೂಡ ಇದೆ. ಇನ್ನು ಈ ದೇವಾಲಯದಲ್ಲಿ ನವರಾತ್ರಿ ಉತ್ಸವ ಕೊನೆಯ ದಿನ ಯಾವ ರೀತಿ ನಡೆಯಿತು, ದುರ್ಗಾ ಮಾತೆ ಯಾವ ರೀತಿ ಶೃಂಗಾರಗೊಂಡಿದ್ದಾಳೆ ನೋಡೋಣ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದುರ್ಗಾ ಮಾತೆಯ ದರ್ಶನವನ್ನು ಪಡೆದಿದ್ದಾರೆ. ಇನ್ನು ಇವತ್ತು ಇಲ್ಲಿ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಹುಲಿ ನೃತ್ಯ. ಧರ್ಮಸ್ಥಳದ ಕುಡುಮಶ್ರೀ ತಂಡದಿಂದ ಇವತ್ತು ಹುಲಿ ನೃತ್ಯ ನಡೆಯಿತು. ಅದರಲ್ಲೂ ಕೂಡ ಒಂದು ಪುಟ್ಟ ಹುಡುಗ, ಪುಟ್ಟ ಪೋರ ಕೂಡ ಅದ್ಭುತವಾಗಿ ನೃತ್ಯವನ್ನು ಮಾಡಿದ್ದಾನೆ. ಇದನ್ನ ನೋಡೋಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಜನಗಳು ಬಂದ್ರು.
ದೆಪ್ಪು ಅಡೆಗೆ ದೆಪ್ಪು 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 ಅಡೆಗೆ ದೆಪ್ಪು. ಈ ಕೊಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ನವರಾತ್ರಿ ಉತ್ಸವ ನಡೆಯಿತು ಅನ್ನೋದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಈ ಕೊಲ್ಲಿ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾಗಿರುವಂತಹ ಧನಂಜಯ ರಾವ್ ಸರ್. ಇಲ್ಲಿ ಈ ನವರಾತ್ರಿ ಉತ್ಸವ ಯಾವ ರೀತಿ ನಡೆಯಿತು, ಯಾವ ರೀತಿ ಪೂಜೆ ನಡೆಯಿತು ಅಂತ? ಎಲ್ರಿಗೂ ನಮಸ್ತೆ. ನಮ್ಮ ಕೊಲ್ಲಿ ದುರ್ಗಾದೇವಿ ದೇವಸ್ಥಾನ ಕಳೆದ ವರ್ಷವಷ್ಟೇ ಜೀರ್ಣೋದ್ಧಾರಗೊಂಡು ಭಕ್ತಜನರ ಸಹಯೋಗದೊಂದಿಗೆ ಅತ್ಯಂತ ಅಭೂತಪೂರ್ವವಾಗಿ ಜೀರ್ಣೋದ್ಧಾರಗೊಂಡು ಇವತ್ತು ನಮ್ಮ ತಾಯಿ ಆ ಭವ್ಯವಾದಂತಹ ದೇವಾಲಯದಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಇವತ್ತು ನಮಗೆ ಬಹಳ ಸಂತೋಷದ ದಿನ. ಯಾಕೆಂತ ಹೇಳಿದರೆ ಬ್ರಹ್ಮಕಲಶ ಆಗಿ ಪ್ರಥಮ ನವರಾತ್ರಿ. ಹಾಗಾಗಿ ಊರವರ ಉತ್ಸಾಹ ಬಹಳ ಜೋರಲ್ಲಿ ಇದೆ. ಬಹಳ ವಿಶೇಷ ಏನು ಅಂತ ಹೇಳಿದರೆ ನವರಾತ್ರಿಯಲ್ಲಿ ನಮ್ಮ ಈ ದೇವಸ್ಥಾನದಲ್ಲಿ 9 ದಿನಗಳು ಕೂಡ ನಿರಂತರವಾಗಿ ಅನ್ನದಾನದ ವ್ಯವಸ್ಥೆ ನಡೀತಾ ಇದೆ. ಪ್ರತಿದಿನ ಸಾವಿರಾರು ಜನ ಭಕ್ತರು ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸ್ತಾರೆ. ಅದರ ಜೊತೆಯಲ್ಲಿ ಪ್ರತಿನಿತ್ಯ ಸುಮಾರು 10 ರಿಂದ 20 ಜನ ಭಕ್ತಾದಿಗಳು ರಾತ್ರಿಯ ಹೊತ್ತು ರಂಗಪೂಜಾ ಸೇವೆಯನ್ನ ಕೊಡ್ತಾ ಇದ್ದಾರೆ. ನಿರಂತರವಾಗಿ 9 ದಿನವೂ ಕೂಡ ತಲಾ 2 ತಂಡದಂತೆ ಕುಣಿತ ಭಜನೆ ಕಾರ್ಯಕ್ರಮಗಳು ಕೂಡ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಅದರ ಜೊತೆಯಲ್ಲಿ ಮಹಿಳೆಯರು ಸಾಯಂಕಾಲದ ಹೊತ್ತು ಲಲಿತಾ ಸಹಸ್ರನಾಮ ಪಠಣೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾದಂತಹ ಅಂಶ ಏನು ಅಂತ ಹೇಳಿದರೆ ಈ ದೇವಸ್ಥಾನ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿ ಅಡಿಯಲ್ಲಿ ಬರ್ತದೆ. ಈಗ ಈ ದೇವಸ್ಥಾನದಲ್ಲಿ ಯಾವುದೇ ವ್ಯವಸ್ಥಾಪನಾ ಸಮಿತಿ ಇಲ್ಲ, ಆದರೆ ಆಡಳಿತಾಧಿಕಾರಿ ಅವರು ಇರುವುದು. ಆದರೆ ಎಲ್ಲ ಭಕ್ತರು ಸೇರಿಕೊಂಡು ಕಾರ್ಯಕ್ರಮವನ್ನ ಸಂಘಟಿಸಿದ್ದಾರೆ. ಯಾವ ಕಾರ್ಯಕ್ರಮಕ್ಕೂ ಕೂಡ ಅಧ್ಯಕ್ಷನೂ ಇಲ್ಲ, ಕಾರ್ಯದರ್ಶಿಯೂ ಇಲ್ಲ, ಜೊತೆ ಕಾರ್ಯದರ್ಶಿಯೂ ಇಲ್ಲ, ಯಾವುದೂ ಇಲ್ಲ. ಯಾರಲ್ಲಿಯೂ ಕೇಳಿದ್ರು ಕೂಡ ಎಲ್ಲರೂ ಕೂಡ ಅಧ್ಯಕ್ಷರೇ, ಎಲ್ಲರೂ ಕಾರ್ಯಕ್ರಮವನ್ನ ಸಂಯೋಜಿಸುವವರೇ. ಯಾಕೆಂತ ಹೇಳಿದ್ರೆ ಇದು ಊರವರ ದೇವಸ್ಥಾನ ಹೇಳುವಂತಹ ಕಲ್ಪನೆ ನಮ್ಮದು. ಆ ನಿಟ್ಟಿನಲ್ಲಿ ಬಹಳ ಸುಂದರವಾಗಿ ನೀವೆಲ್ಲ ಗಮನಿಸಬಹುದು. ಇವತ್ತು ನಮ್ಮ ಇಲ್ಲಿಯ ಒಂದು ಬಲಿಷ್ಠವಾದಂತಹ ಒಂದು ತಂಡ ಇದೆ, ಯುವ ಕೇಸರಿ ಗೆಳೆಯರ ಬಳಗ ಮಾರಿಗುಡಿ ಅಂತ ಹೇಳಿ. ಅವರು ಇವತ್ತು ಉತ್ಸಾಹ ಎಷ್ಟಿತ್ತು ಅಂತ ಹೇಳಿದ್ರೆ ಇವತ್ತು ನಾವು ಒಂದು ಹುಲಿವೇಷವನ್ನ ಮಾಡಬೇಕು ಅಂತ ಹೇಳಿ ಅವರೇ ಮುಂದೆ ಬಂದು ಕುಡುಮಶ್ರೀ ತಂಡದಿಂದ ಈಗಷ್ಟೇ ಹುಲಿವೇಷ ಪ್ರದರ್ಶನ ಆಯಿತು. ಸುಮಾರು 1 ರಿಂದ 2 ಸಾವಿರ ಜನ ಆ ಕಾರ್ಯಕ್ರಮವನ್ನ ವೀಕ್ಷಿಸಿದ್ರು. ಈ ಕಾರ್ಯಕ್ರಮವನ್ನ ಅವರೇ ಸಂಘಟಿಸಿದ್ದಾರೆ. ಇದು ದೇವಸ್ಥಾನದಿಂದ ಯಾವುದೇ ರೀತಿಯ ಹಣವನ್ನ ನಿರೀಕ್ಷಿಸಿದ್ದಲ್ಲ. ಎಲ್ಲ ಭಕ್ತರು ಸೇರಿಕೊಂಡೇ ಎಲ್ಲ ಹಣವನ್ನ ಸಂಗ್ರಹಿಸಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ನಾಳೆಯ ದಿನವೂ ಹಾಗೆ ಇಲ್ಲೊಂದು ಅದ್ಭುತವಾದಂತಹ ದೇವಿ ಮಹಾತ್ಮ ಒಂದು ಯಕ್ಷಗಾನ ನಡೀಲಿಕ್ಕಿದೆ. ಆ ಯಕ್ಷಗಾನವನ್ನು ಕೂಡ ಎಲ್ಲ ಭಕ್ತರೇ ಸೇರಿಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಹಣವನ್ನ ಸಂಗ್ರಹಿಸಿ ನಾಳೆ ಯಕ್ಷಗಾನ ಪ್ರದರ್ಶನವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಒಂದು ಸನಾತನ ಧರ್ಮದ ಕಲ್ಪನೆ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಅದು ಏಕ ವ್ಯಕ್ತಿಯಿಂದ ಅಥವಾ ಒಂದು ಸಂಘಟನೆಯಿಂದ ಆಗುವಂಥದ್ದಲ್ಲ. ಬದಲಾಗಿ ಸಮಸ್ತ ಸನಾತನ ಬಂಧುಗಳು ಕೂಡ ಸೇರಿಕೊಂಡ್ರೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನ ಸಂಘಟಿಸಲಿಕ್ಕೆ ಆಗುತ್ತದೆ ಹೇಳುವಂಥದ್ದು ಕೊಲ್ಲಿ ದೇವಸ್ಥಾನದಲ್ಲಿ ನಾವೊಂದು ನಿದರ್ಶನವನ್ನ ಕೊಟ್ಟಿದ್ದೇವೆ ಅಂತ ನನ್ನ ಭಾವನೆ. ಒಗ್ಗಟ್ಟೆ ಶಕ್ತಿ. ಯಾಕೆ ಹೇಳಿದ್ರೆ ಅಮ್ಮ ಅಂತ ಹೇಳಿದ್ರೆ ನಾವೆಲ್ಲ ಅಮ್ಮನ ಮಕ್ಕಳೇ. ಹಾಗಾಗಿ ಅಮ್ಮನಿಗೆ ಕಾರ್ಯಕ್ರಮವನ್ನ ಮಾಡಬೇಕು ಅಂತಾದ್ರೆ ನಾವೆಲ್ಲ ಮಕ್ಕಳು ಮನಸ್ಸು ಮಾಡಿದ್ರೆ ಏನುಂಟು ಹೇಳಿ, ನಮಗೆ ಯಾವುದೇ ರೀತಿಯ ತಾರತಮ್ಯ ಇಲ್ಲ. ಯಾರು ನಮಗೆ ನಾಯಕ, ಯಾರು ಅಧ್ಯಕ್ಷರು, ಕಾರ್ಯದರ್ಶಿಗಳು ನಮಗೆ ಯಾರು ಬೇಡ. ಒಟ್ಟಿನಲ್ಲಿ ಭಕ್ತಿ ಹೇಳುವಂಥದ್ದು ಪ್ರಧಾನವಾಗಿದ್ರೆ ನವರಾತ್ರಿ ಎಲ್ಲ ಯಾವುದೇ ಕಾರ್ಯಕ್ರಮವನ್ನ ಒಂದು ಸನಾತನ ಧರ್ಮದಲ್ಲಿ ಸಂಘಟಿಸಬಹುದು. ಬಹಳ ಪ್ರೀತಿಯಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ, ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ, ಅನ್ನಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದಾರೆ. ಇವತ್ತು ಸುಮಾರು 1.5 ರಿಂದ 2 ಕ್ವಿಂಟಾಲ್ ಅಕ್ಕಿಯನ್ನ ಬೇಯಿಸಿದ್ದಾರೆ. ಒಂದು ಕಡೆಯಿಂದ ಸ್ವಯಂ ಸೇವಕರು ಯಾರು ಕೂಡ ಅವರಿಗೆ ಹೇಳ್ತಾ ಇಲ್ಲ ಹೋಗಿ ಅಲ್ಲಿ ಬಳಸಿ, ಇಲ್ಲಿ ಇದನ್ನ ಮಾಡಿ. ಅವರವರಷ್ಟಕ್ಕೆ ಕಾರ್ಯಕ್ರಮಗಳಾಗ್ತಾ ಇದೆ. ಒಳಗಡೆ ಪ್ರತಿಯೊಂದು ವ್ಯವಸ್ಥಿತವಾಗಿ ನಡೀತಾ ಇದೆ. ಸ್ವಯಂ ಸೇವಕರು ಅವರೇ ಸ್ವಯಂ ಪ್ರೇರಣೆಯಿಂದ ತೊಡಗಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಬನ್ನಿ ನಮ್ಮ ಕೊಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ. ನಾಳೆ ವಿಜಯದಶಮಿ ಇದೆ. ವಿಜಯದಶಮಿಯ ದಿವಸ ನಾವು ಬಹಳ ಸುಂದರವಾಗಿ ತಾಯಿಯ ಈ ಮನಮೋಹನ ದೃಷ್ಟವನ್ನ ಕಣ್ಣಿಗೆ ಹಾಕೊಳ್ಳುವ. ಸುತ್ತೊಮ್ಮೆ ನೋಡಿಕೊಂಡ್ರೆ ಭವ್ಯವಾದಂತಹ ಪ್ರಕೃತಿ ರಮಣೀಯವಾದಂತಹ ಪ್ರದೇಶದಲ್ಲಿ ಕೊಲ್ಲಿ ಇದೆ. ಬನ್ನಿ, ನೇತ್ರಾವತಿ ಪಾವನ ನದಿ ಅತ್ಯಂತ ಪರಿಶುದ್ಧಳಾಗಿ ತಾಯಿಯ ಆಲಯದ ಬಳಿಯೇ ಹರಿತಾ ಇದ್ದಾಳೆ. ಬನ್ನಿ, ನಮ್ಮ ಈ ದೇವಸ್ಥಾನದ ಚಂದವನ್ನ ಎಲ್ಲರೂ ಕಣ್ತುಂಬಿಸಿಕೊಳ್ಳಿ. ಸುದ್ದಿವಾಹಿನಿಗೆ ವಿಶೇಷವಾದಂತಹ ಅಭಿವಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ದೇವಸ್ಥಾನದ ಎಲ್ಲ ಚಟುವಟಿಕೆಗಳಿಗೆ ಅಂದಿನಿಂದ ಇಂದಿನವರೆಗೆ ನಿಮ್ಮ ಪ್ರೋತ್ಸಾಹ ಅತ್ಯಂತ ದೊಡ್ಡ ರೀತಿಯಲ್ಲಿದೆ. ನಮ್ಮ ಪ್ರತಿಯೊಂದು ಹಂತದಲ್ಲಿಯೂ, ಕಷ್ಟ ಕಾಲದಲ್ಲಿಯೂ, ಸುಖವಾಗಿರುವಾಗ ನೀವು ನಮ್ಮ ಜೊತೆ ಇದ್ದೀರಿ. ನಿಮ್ಮ
ಕಾಳಜಿಗೆ, ನಿಮ್ಮ ಆಶಯಕ್ಕೆ ನಾನು ವಿಶೇಷವಾದ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇಷ್ಟು ನಮ್ಮ ಪ್ರದೇಶಕ್ಕೆ ಬಂದು ಎಲ್ಲ ಕಡೆ ಇವತ್ತು ಇದೆ ನವರಾತ್ರಿ, ಆದ್ರೆ ಸುದ್ದಿಯವರು ಇವತ್ತು ನಮ್ಮಲ್ಲಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ಅದು ದೊಡ್ಡ ನಮಗೆ ಸಂತೋಷದ ವಿಷಯ. ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಒಗ್ಗಟ್ಟಿನಲ್ಲಿ ಬಲವಿದೆ ಹೇಳುವುದಕ್ಕೆ ನಮ್ಮ ಕೊಲ್ಲಿಯ ಈ ದೇವಸ್ಥಾನದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮಗಳೇ ಸಾಕ್ಷಿ ಅಂತ ಹೇಳ್ತಾ ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಂದಿನ ಅಧ್ಯಕ್ಷನಾಗಿದ್ದ ನನ್ನ ದೃಷ್ಟಿಯಲ್ಲಿ ವಿಶೇಷವಾದಂತಹ ಅಭಿವಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇರು ಬಾರಿ ಶೋಕು ಡ್ಯಾನ್ಸ್ ಮಂದರಪ್ಪ ಇರಕ್ಕೆ ಏರು ಕಲ್ಪದ ಕೊರ್ನಿ ಅಂದೆ ಇರಿಗೆ ಒಲ್ಪ ಪುರ ಡ್ಯಾನ್ಸ್ ಮಾಡ್ತಾರೆ, ದೂರ ಪುರ ಪೋಯಾರ ಡ್ಯಾನ್ಸ್ ಮನ್ಪೇರೆ ಬೊಕ್ಕ ಅಂದೆ ಇರು ಇಲ್ಲೆಲ್ಲ ಪುರ ಪಿಲ್ಲಿ ಡ್ಯಾನ್ಸ್ ಮನ್ಪೋರೆ ಅಂದೆ ಇರಗ ಕಾರ ಪುರ ಬಚ್ಚುಜ ಡ್ಯಾನ್ಸ್ ಮನ್ಪುನಾಗ ನೋಡಿ ಡ್ಯಾನ್ಸ್ ಹಾಪುನಾಗ ಖುಷಿ ಆಪುಂಡ ಬಚ್ಚುಂಡ ಖುಷಿ ಆಪುಂಡ ಇರಗ ಚೆಂಡಗೆ ಸೌಂಡ್ ಕೇನಿಕು ಡ್ಯಾನ್ಸ್ ಅನ್ಪುಕೊಂಡ ಆಪುಂಡ ಅಂದೆ ಇರಗಿನಿ ಕಾಂಡ ಏತ್ ಕಡೆ ಲಕ್ಕದಾರ ನೆಕ್ಕೋಸ್ಕರ ಬೇಗ ಲಕ್ಕದಾರ 5 ಗಂಟೆ ಲಕ್ಕದಾರ ಇರು ಕೊಂಚ ಸ್ಟೆಪ್ ಪಡ್ಲತ್ತಕ ಇರು ಒಂಜಿ ಚೆಂಡಿ ಸೌಂಡ್ ಇಜ್ಜಿ ಒಂಜಿ ಸ್ಟೆಪ್ ಪಾಡು ತುಕೆ ಪಾಡ್ಲೆ 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 ಇಂಚ ಸ್ಟೆಪ್ ಕಾಲೇಜ್ ದರ್ಪುನಿ ಇದು ಅಮ್ಮ ಪಪ್ಪ ಓದಿರು ಪಪ್ಪ ಪುತ್ತೂರು ಬರ್ತಾರೆ ರೊಟ್ಟಿಗೆ ಬರ್ತಾರೆ ಪಿಳಿ ತೊಟ್ಟಿಗೆ ಬರ್ತಾರ ಈ ಒಂದು ಕಿನ್ನಿ ಪಿಳಿ ಅತ್ತೇರು ಈರಡು ಮಾತ ಕಿನ್ನಿ ಪಿಳಿ ಪೂರ ಮೊಕೆ ಅನ್ಕೋರ ಅಂದೆ ಏತು ಖುಷಿ ಆಪುಂಡ ಪೂರೆಗ್ ಈ ಸ್ಕೂಲ್ ಪೋಪಾರ ಅಂದೆ ಎತ್ತನೇ ಕ್ಲಾಸ್ ಇರು 3ನೇ ಕ್ಲಾಸಾ ಇರ ಏತು ವರ್ಷ ಅಂಡ್ ಆಜಿ ವರ್ಷ 3ನೇ ಕ್ಲಾಸ್ ಇರು ಬಾರಿ ಶೋಕದಲ್ಲಿ ಪೊರವೇ ಕೊಂಡಟದ ಬಾರಿ. ಮಹಿಳೆಯರಿಗೆ ಮುಖ್ಯವಾಗಿ ಈ ನವರಾತ್ರಿ ಹಬ್ಬ ತುಂಬಾನೇ ಖುಷಿದಾಯಕವಾಗಿರುವಂತಹ ಹಬ್ಬ ಇದು. ಸೊ ಇವತ್ತಿಗೆ ಮುಗಿಯುತ್ತೆ. ಇವತ್ತು ನೀವು ಕೊಲ್ಲಿ ದೇವಸ್ಥಾನದಲ್ಲಿ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತಾ ಇದೆ. ನಾವು ಇವತ್ತಂತಲ್ಲ, ನವರಾತ್ರಿ ಪ್ರಾರಂಭ ದಿನದಿಂದ ಕೂಡ ಬೆಳಿಗ್ಗೆ ಸಹ ಬರ್ತಾ ಇದ್ದೇವೆ, ಸಂಜೆ ಸಹ ಇದ್ದೇವೆ, ಎಲ್ಲ ಇದರಲ್ಲಿ ಸಹ ಭಾಗವಹಿಸ್ತಾ ಇದ್ದೇವೆ. ಬೆಳಿಗ್ಗೆ ಬಂದು ನಾನು ಸೌಂದರ್ಯ ಲಹರಿ ಪಾರಾಯಣ ಮಾಡ್ತೇನೆ, ಆ ನಂತರ ತಾಯಿ ಇದ್ದೆ ಒಂದು 4-5 ಭಜನೆ ಬಿಡ್ತೇನೆ, ಅದನ್ನು ಹಾಡ್ತಾ ಇದ್ದೇನೆ. ಸಂಜೆ ಲಲಿತಾ ಸಹಸ್ರನಾಮ, ಅದರ ನಂತರ ಭಜನೆ, ಹೀಗೆ ಪೂರ್ತಿ 9 ದಿವಸದಲ್ಲಿ ಸಹ ನಮ್ದು ಇದೇ ಆಯ್ತು ತಾಯಿದು ದರ್ಶನ. ಅಷ್ಟೇ ಅಲ್ಲ, ನಮ್ಮ ತಾಯಿಗೆ ಕಳೆದ ವರ್ಷದಿಂದ 10 ದಿವಸಕ್ಕೆ ಅಂದ್ರೆ ವಿಜಯದಶಮಿ ಸೇರಿ 10 ಬಣ್ಣದ ಸಾರಿ ಪ್ಲಸ್ 10-20 ಸಾರಿ ನಾವು ಉಡಿಸ್ತಾ ಇದ್ದೇವೆ. ಆಮೇಲೆ ಒಂದೊಂದು ದಿವಸ ಒಂದೊಂದು ಸ್ಪೆಷಲ್ ತಾಯಿಗೆ ಅಲಂಕಾರ, ಒಂದು ಹಿಂಗಾರದ ಮಾಲೆದು, ವೀಳ್ಯದ ಹಾರದ್ದು, ಆಮೇಲೆ ಬಳೆಯ ಹಾರ, ಅರಶಿನ ಹಾರ, ಹೀಗೆ ಬೇರೆ ಬೇರೆ ರೀತಿಯ ಅಲಂಕಾರವನ್ನ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ತಾಯಿಗೆ 6-7 ವರ್ಷದಿಂದ ಈ ರೀತಿಯ ಸೇವೆ ಮಾಡೋ ಭಾಗ್ಯ ನಮ್ಗೆ ಸಿಗ್ಲಿಲ್ಲ. ಯಾಕಂದ್ರೆ ಅವಳು ತುಂಬಾ ಕಷ್ಟದಲ್ಲಿದ್ರು. ಈಗ ನಮ್ಗೆ ಬಹಳ ಖುಷಿ ಆಗ್ತಿದೆ. ತುಂಬಾ ಜಾಗ ಕೂಡ ಇದೆ. ಆ ಮಹಿಳೆಯರಂತೂ ಎಲ್ಲರೂ ತುಂಬಾ ಖುಷಿಯಿಂದ ಬರ್ತಿದೆ, ಕುಣಿತ ಭಜನೆ ಆಗ್ತಾ ಇದೆ. ಹೀಗೆ ನಮ್ಗೆ ಬಹಳ ಖುಷಿ ಆಗ್ತಿದೆ, ಒಂದು ಹಬ್ಬದ ವಾತಾವರಣ. ಓಕೆನಾ? ಈಗ ನಮ್ಮಿಂದ ಏನಾಗ್ತದೆ ತಾಯಿಗೆ ಅಷ್ಟು ನಾವು ಪ್ರಾರ್ಥನೆ ಭಕ್ತಿ ಸಮರ್ಪಿಸಿದ್ದೇವೆ. ನಮ್ಮ ತಾಯಿ ತುಂಬಾ ಖುಷಿ ಪಟ್ಟಿದ್ದಿಲ್ಲ ಅಂತ ನಾವು ಅನ್ಕೋತೀವಿ. ನಿಮ್ಗೆ ಆತ್ಮತೃಪ್ತಿ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಸೊ ಇವತ್ತು ಈಗ ನಾಳೆಗೆ ಲಾಸ್ಟ್, ಸೊ ಅದ್ರ ಒಂದ್ ಕಡೆ ಖುಷಿ, ಒಂದ್ ಕಡೆ ಬೇಜಾರು. ಆ ಮುಗಿದ ಹಬ್ಬದ ಬಗ್ಗೆ ನೀವು ಈಗ ಏನ್ ಹೇಳಿ? ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ, ಬೋರ್ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಒಂದು 4-5 ಗ್ರಾಮದ ಜನರು, ಊರಿನ ಜನರು, ಭಕ್ತರು ಎಲ್ಲ ಬಂದು ಅವ್ರ ಹತ್ರ ಮಾತಾಡಿ ನಮ್ಗೇನೋ ಬೋರ್ ಅಂತ ಅನಿಸ್ತಾ ಇದೆ. ಆದ್ರೂ ಪರವಾಗಿಲ್ಲ, ನಮಗೆ ಭಕ್ತರು ಬರ್ತಾರೋ ಇಲ್ಲೋ ಬೇರೆ ವಿಷಯ, ನಾವಂತೂ ಬರ್ತಾ ಇರ್ತೇವೆ. ಸೊ ಯಾವಾಗ್ಲೂ ಶುಕ್ರವಾರ ಭಜನೆ ಇದೆ, ನಾನು ಪಾರಾಯಣ ಓದ್ತೇನೆ. ಒಂದ್ ದಿವಸ ಆ ತಾಯಿ ಹತ್ರ, ಒಂದ್ ದಿವಸ ಈ ತಾಯಿ ಹತ್ರ. ಅಂದ್ರೆ ನಮಗೆ ಇಬ್ರು ತಾಯಂದ್ರು ಒಂದೇ, ಇಬ್ರು ಭದ್ರಕಾಳಿ ಸ್ವರೂಪಿಣಿಯವರು. ಇವಳು ದುರ್ಗಾ ಪರಮೇಶ್ವರಿ, ದುರ್ಗಾದೇವಿ. ಸೊ ಒಬ್ಳು ಶಾಂತ ಸ್ವರೂಪಿಣಿ, ಇನ್ನೊಬ್ಳು ಉಗ್ರ ಸ್ವರೂಪಿಣಿ ಆಗಿದ್ದಾಳೆ. ಹಾಗಾಗಿ ಕೊಲ್ಲಿ ಅಂತ ಹೆಸರು ಹೇಳಿದ ತಕ್ಷಣ ಗೊತ್ತಾಗ, ಕೊಲ್ಲಿ ಅಂತ ಹೇಳಿದ್ರೆ ಅದು ಏನು ಬೆಂಕಿಯ ದಿಂಡು ಅಂತ ಅರ್ಥ. ಓಕೆನಾ? ಅಂದ್ರೆ ಇಲ್ಲಿ ಭಕ್ತಿಯಿಂದ ಬಂದವಳಿಗೆ ತಾಯಿ ನಿಜವಾಗ್ಲೂ ಒಳಿತಾಳೆ. ಮೇಡಮ್, ನೀವೇನ್ ಹೇಳ್ತಾರೆ? ನೀವು ಈ ನವರಾತ್ರಿಗೂ ನೀವು ಕೂಡ ಸೇವೆಯನ್ನು ಕೊಡ್ತಾ ಇದ್ದೀರಾ. ಸೊ ನಿಮ್ಗೆ ಎಷ್ಟು ಒಂದು ಖುಷಿ ಇದೆ ಈ ಒಂದು ಸೇವೆ ಕೊಟ್ಟಿರೋದಕ್ಕೆ? ನನಗೆ ದೇವಸ್ಥಾನಕ್ಕೆ ಬಂದ ಮೇಲೆ ದೇವಿಯ ಭಕ್ತಿಯಿಂದ ತುಂಬಾ ಒಳ್ಳೆಯದಾಗಿದೆ. ದೇವಿ ನಮ್ಮ ಏನಿಸಿದ್ರ ನನ್ನ ಮಾಡಿಕೊಟ್ಟಿದ್ದಾರೆ. ನಾನು ನವರಾತ್ರಿಯಲ್ಲಿ 9 ದಿವಸನೂ ದೇವಸ್ಥಾನಕ್ಕೆ ಬರ್ತಾ ಇದ್ದೇನೆ. ಈ ದಿವಸ ನಾನು ದೇವಿಗೆ ಅಲಂಕಾರ ನನ್ನ ಹೆಸರಲ್ಲಿ ಮಾಡಿಸಿದ್ದೇನೆ. ನನ್ನ ಮಗಳಿಗೆ ಕೈ ಮುಗಿದಾಗ ಎಲ್ಲ ಒಳ್ಳೆದೇ ಆಗಿದೆ. ಈಗ ಮಗಳು ವಿದೇಶದಲ್ಲಿ ಸ್ವೀಡನ್ ನಲ್ಲಿ ಇಂಜಿನಿಯರ್ ಆಗಿ ಹೋಗಿದ್ದಾಳೆ. ನನಗೆ ತುಂಬಾ ಖುಷಿ ಆಗ್ತೈತೆ.
ಇದೆಲ್ಲ ತಾಯಿಯ ಆಶೀರ್ವಾದ ಅಂತ ಎಣಿಸ್ತೇನೆ. ಒಂದು ಕಡೆ ಪ್ರಕೃತಿಯ ಸೌಂದರ್ಯ, ಇನ್ನೊಂದು ಕಡೆ ನೇತ್ರಾವತಿ ನದಿ, ಅದರ ಮಧ್ಯೆ ದುರ್ಗಾಮಾತೆ. ಅತ್ಯಂತ ಸುಂದರವಾಗಿ ಕಾಣಿಸ್ತಿರುವ ದುರ್ಗಾಮಾತೆಯನ್ನು ನೋಡೋಕೆ ಯಾರೆಲ್ಲ ಬಂದರೋ ಅವರೆಲ್ಲರೂ ಕೂಡ ಸನ್ಮಂಗಳವನ್ನ ಉಂಟು ಮಾಡ್ಲಿ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಪಂಚೇಶ್ ಚಾರ್ಮಾಡಿ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಕೊಲ್ಲಿ.